ವರುಣನ ಅಪಕೃಪೆಗೆ ತುತ್ತಾಗಿ ಮಳೆಯ ಕೊರತೆಯಿಂದ ಇಡೀ ರಾಜ್ಯ ಕುಡಿಯುವ ನೀರಿನ ಸಮಸ್ಯೆಯಿಂದ ತತ್ತರಿಸುತ್ತಿದೆ. ಮಂಗಳೂರು ನಗರವಂತೂ ಈ ಹಿಂದೆಂದೂ ಕಂಡು ಕೇಳರಿಯದಂತಹ ಭೀಕರ ನೀರಿನ ಸಮಸ್ಯೆಗೆ ತುತ್ತಾಗಿದೆ. ಇರುವ ನೀರಿನ ಮೂಲಗಳನ್ನು ಸಂರಕ್ಷಿಸಿ ಜನತೆಗೆ ನೀರು ಪೂರೈಕೆ ಮಾಡ್ತೇವೆ ಎಂದು ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಅಧಿಕಾರಿಗಳಿಗೆ ನೀರಿನ ಸಮಸ್ಯೆ ನಿವಾರಣೆ ನಿಟ್ಟಿನಲ್ಲಿ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಹೌದು, ಇಡೀ ಮಂಗಳೂರೇ ಕುಡಿಯುವ ನೀರಿನ ಸಮಸ್ಯೆಗೆ ತುತ್ತಾಗಿ ನಲುಗ್ತಾ ಇದೆ. ರೇಷನಿಂಗ್ ಪದ್ಧತಿಯ ನಡುವೆ ಸಮರ್ಪಕವಾಗಿ ನೀರು ಸಿಗದೆ ಜನತೆ ಕಂಗಾಲಾಗಿದ್ದಾರೆ. ತುಂಬೆ ಡ್ಯಾಂನಲ್ಲಿ ನೀರು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ದು, ನೀರಿನ ಪೂರೈಕೆ ಇನ್ನೆರಡು ದಿನಗಳ ಬಳಿಕ ತೀರಾ ಕಷ್ಟ ಸಾಧ್ಯವಾಗಲಿದೆ. ಈ ನಡುವೆ ನಗರದ ನೀರಿನ ಸಮಸ್ಯೆ ನಿವಾರಣೆಗೆ ಸೂಕ್ತ ಕ್ರಮವನ್ನ ಕೈಗೊಂಡಿದ್ದೇವೆ. ಖಾಸಗಿ ಸರ್ಕಾರಿ ಬಾವಿಗಳು, ಬೋರ್ವೆಲ್ಗಳನ್ನು ಸ್ವಚ್ಛಗೊಳಿಸಿ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು. ಸಮರೋಪಾದಿಯಲ್ಲಿ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು ಎನ್ನುವ ಮಾತುಗಳನ್ನು ಅಧಿಕಾರಿ ವರ್ಗ ಹೇಳ್ತಾ ಬರ್ತಾ ಇದೆ. ಆದರೆ ಮಂಗಳೂರಿನ ಪಚನಾಡಿ ಸಂತೋಷ್ನಗರದಲ್ಲಿರುವ ಸರ್ಕಾರಿ ಬಾವಿಗಳ ಪರಿಸ್ಥಿತಿ ಅಧಿಕಾರಿಗಳಿಗೆ ಸರ್ಕಾರಿ ಬಾವಿಗಳ ಮೇಲೆ ಅದೆಷ್ಟು ಕಾಳಜಿ ಇದೆ ಎನ್ನುವುದಕ್ಕೆ ಕನ್ನಡಿ ಹಿಡಿಯುತ್ತೆ. ನ್ಯಾಯಯುತ ಬೇಡಿಕೆದ ಮುಖಾಂತರ ಎಂಗ್ಲ ಪಿದಡೊಂದಿಲ್ಲ ಅಣ್ಣ ಉಗ್ರ ಹೋರಾಟ ಬುಡ್ಚಿ ಎಂಗ್ಲ ನ್ಯಾಯಯುತವಾದ ಎಂಜಿನ ಬೇಡಿಕೆ ಸರ್ಕಾರದ ಎಂಗ್ಲೆ ದೆತ್ತುನಲ್ಲಿ ಅಣ್ಣ ಎಂಗ್ಲಿಗೆ ಅಧಿಕಾರಿನ ಮುಖಾಂತರ ಪೋನ ಎಂಗ್ಲಿಗೆ ಒಂಜಿ ಅಸಡ್ಡೆ ಒಂಜಿ ಉತ್ತರ ಎಲ್ಲ ಕೊರೊಂದುಲ್ಲೇರು ಅಂಡ ನನ್ನ ಎಂಗ್ಲ ಇನ್ನು ಕಾತುಂತುಜ ಎಂಗ್ಲ ಉಗ್ರ ಹೋರಾಟಕ್ಕೆ ನನ್ನ ಪಿದಡುವನೆ ಎಂಗ್ಲಿಗೆ ನೀರಿತ್ತ ಅಂತರ್ಜಲ ಕುಸಿತ ಆಪನ ಈ ಟೈಮುಡು ಎಂಗ್ಲಿಗೆ ಒಂಜಿ ಗುಯಲ್ ಪೋಪನ ಬಂಡ ಒಂಜಿ ಸಾಧಾರಣ ಒಂಜಿ ನೂದಿ ಇಲ್ಲದ ನೀರು ಅವು ಪೋಯ್ಲಕ. ಎಸ್, ಪಚನಾಡಿಯ ಸಂತೋಷ್ನಗರ ವ್ಯಾಪ್ತಿಯಲ್ಲಿ ಸುಮಾರು 8 ಬಾವಿಗಳಿವೆ. ಈ ಪೈಕಿ 4 ಸರ್ಕಾರಿ ಬಾವಿಗಳಾದರೆ ಇನ್ನು 4 ಖಾಸಗಿ ಬಾವಿಗಳು. ಈ ಪೈಕಿ 2 ಸರ್ಕಾರಿ ಬಾವಿಗಳ ನೀರನ್ನ ಸಂತೋಷ್ನಗರ ವ್ಯಾಪ್ತಿಯ ನಿವಾಸಿಗಳು ಕಳೆದ ಹಲವಾರು ವರ್ಷಗಳಿಂದ ಬಳಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಈ 2 ಮುಖ್ಯ ಬಾವಿಗಳ ಕೊಳಚೆ ನೀರು ಸೇರ್ಪಡೆಯಾಗ್ತಾ ಇದೆ. ಇದರಿಂದಾಗಿ ನೀರು ಕಲುಷಿತಗೊಂಡಿದ್ದು ಗೃಹ ಬಳಕೆಗೆ ಅಯೋಗ್ಯವಾಗಿದೆ. ಬಾವಿಗಳ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು ದುರ್ವಾಸನೆಯಿಂದ ಕೂಡಿದೆ. ಹೀಗಾಗಿ ನೀರಿಗಾಗಿ ಜನರು ಪರಿತಪಿಸುವಂತಾಗಿದೆ. ಪರ್ಪಿನ ನೀರು 32 ವರ್ಷ ಸಂತೋಷಗಳು ಬದುಕೊಂದಿಲ್ಲ. ಇನಿ ಮುಟ್ಟ ಇಂಚಿನ ಪರಿಸ್ಥಿತಿ ಬೈದಿಜ್ಜಿ ಅಂಚದುಪ್ಪನ ಎಂಕ್ಲು ದಡ್ಡ ಗುವೇಲ ಎಂಕ್ಲಿನ ನೀರು ಪರೊಂದು ಯೂಸ್ ಬಂದು ಮುರಾಡಿ ಮುಟ್ಟ ಬರ್ತಾ ಇತ್ತೆಗಾನ ಫುಲ್ ಕೆಟ್ಟದು ಪೋಂಡು 1 ವರ್ಷ ಇಂಚಿಗ್ಲು ಹೊರ ಪಂಡೊಂದು ಪಂಡ ಬಚ್ಚಿದು ಪೋತುಂಡು. ಇನಿ ಕಂಪ್ಲೀಟ್ ಆ ನೀರು ಸರ್ವನಾಶ ಆಗ್ಬೋತುಂಡು. ಎಲ್ಲೆಂಕ್ಲು ಆ ನೀರು ಇಜ್ಜಿನ ಬದುಕಿನ ಎಂಚ ಬದುಕು ಬಂದು ಸರ್ಕಾರ ತರಿಪೋನೆ. ಈ ಬಗ್ಗೆ ಸ್ಥಳೀಯರು ಕಳೆದ 2 ವರ್ಷಗಳಿಂದ ಪಾಲಿಕೆಯ ಅಧಿಕಾರಿಗಳಿಗೆ ದೂರು ನೀಡ್ತಾ ಬಂದಿದ್ದಾರೆ. ಆದರೆ ಅಧಿಕಾರಿಗಳಿಂದ ಪೂರಕ ಸ್ಪಂದನೆ ದೊರೆತಿಲ್ಲ. ಇದೀಗ ಮತ್ತೆ ಮಂಗಳೂರು ಪಾಲಿಕೆ ಆಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ದೂರನ್ನ ನೀಡಲು ಇಲ್ಲಿನ ಜನತೆ ತೀರ್ಮಾನಿಸಿದ್ದಾರೆ. ಈ ನಡುವೆ ಕೆಲವು ಸರ್ಕಾರಿ ಅಧಿಕಾರಿಗಳು ಅಸಡ್ಡೆಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಬೇಡಿಕೆಗೆ ಸೂಕ್ತ ಸ್ಪಂದನೆ ದೊರಕದೇ ಇದ್ದಲ್ಲಿ ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧ ಎನ್ನುವ ಮಾತುಗಳು ಹೋರಾಟಗಾರರಿಂದ ಕೇಳಿ ಬರ್ತಾ ಇದೆ. ನಾನು 4 ಸಾರಿ ಮಂಗಳೂರು ಮಹಾನಗರ ಪಾಲಿಕೆಗೆ ಹೋಗಿದ್ದೆ. ಇವತ್ತು ಕಮಿಷನರ್ ಭೇಟಿಯಾಗಿದ್ದೇವೆ. ಅವರಿಗೆ ಮನವಿ ಕೊಟ್ಟಿದ್ದಾರೆ. ಅವರು ಸಕಾರಾತ್ಮಕವಾಗಿ ನಾವೇನಾದ್ರು ಮಾಡುವ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾರೊಬ್ಬರು ಅಸಿಸ್ಟೆಂಟ್ ಕಮಿಷನರ್ ಯಾರೊಬ್ಬರು ಅಧಿಕಾರಿ ಇರಬೇಕು. ಅವರಿಗೆ ಅಸಡ್ಡೆ ವರ್ತನೆ ತೋರಿಸಿದರು. ಅವರು ನೀವೇ ನಮ್ಗೆ ಗೊತ್ತಿಲ್ಲ, ಮೇಲ್ನೀರೇ ಕೆಳಗೆ ಬರ್ತದೆ, ನಾವೇನು ಮಾಡ್ಲಿಕ್ಕಾಗ್ತದೆ ಅಂತ. ನಾವು ಅವರಿಗೆ ಏನು ಮಾಡ್ಲಿಕ್ಕಾಗ್ತಿಲ್ಲ ನಾವು ತೋರಿಸ್ತೇವೆ. ಇವತ್ತು ನಾಳೆ ಖಾದರ್ ಅವರಿಗೂ ಭೇಟಿ ಮಾಡ್ತೇವೆ, ಭರತ್ ಶೆಟ್ಟಿ ಅವರಿಗೂ ಹೇಳಿದ್ದೇವೆ. ನಮ್ಮದು ಸ್ಪಷ್ಟ ಇದೆ, ಬಾವಿ ಉಳಿಸಲಿಕ್ಕೆ ನಾವು ಏನೆಲ್ಲ ಮಾಡಲಿಕ್ಕಾಗ್ತದೆ ಮಾಡ್ತೇವೆ. ಇಲ್ಲದೇ ಹೋದರೆ ಅಂತಿಮವಾಗಿ ಅಲ್ಲಿ ಯಾರು ರಾಜಕಾರಣಿಗಳು ಬರದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇವೆ. ಇದು ಈ ಚಳುವಳಿ ಮುಂದುವರಿತದೆ. ಒಟ್ಟಿನಲ್ಲಿ ಪಚನಾಡಿ ಸಂತೋಷ್ನಗರದ ನಿವಾಸಿಗಳಿಗೆ ಬಾವಿ ರಕ್ಷಿಸಿ ಎಂದು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಟ್ಟವಾಗಿ ಕಾಡ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಭೀಕರ ಬರಗಾಲ ಕಾಡಲಿದೆ ಎನ್ನುವ ಸೂಚನೆಯೂ ಇದೆ. ಜನತೆ ತಮ್ಮ ಊರಿನ ನೀರಿನ ಮೂಲಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ಎಲ್ಲರಿಗೂ ಇದೇ ಪರಿಸ್ಥಿತಿ ಎದುರಾಗಬಹುದು ಎನ್ನುವ ಎಚ್ಚರಿಕೆಯನ್ನು ಪಚನಾಡಿ ಭಾಗದ ಜನತೆ ನೀಡ್ತಾ ಇದ್ದಾರೆ. ಪವನ್ ಕಾಜಮಡ್ಕ, V4 News 24/7 ಮಂಗಳೂರು.